ಬೆಂಗಳೂರಿನ ವುಡ್ ಸ್ಟ್ರೀಟ್ನ ಎಂಬ್ರಾಯ್ಡರಿ ಮಳಿಗೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೋವಿಡ್-19 ಮಹಾಮಾರಿಯ ಬಳಿಕ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳಿಲ್ಲದೆ ಎಲ್ಲವೂ ನಿಶ್ಶಬ್ದವಾಗಿತ್ತು. ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅದೆಷ್ಟೋ ಮಂದಿ ತೊಂದರೆಗೆ ಒಳಗಾಗಿದ್ದಾರೆ. ಅಂಥವರಿಗೆ ಮನೋರಂಜನೆ ಸಿಗಲಿ ಎಂಬ ಉದ್ದೇಶಕ್ಕಾಗಿ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಜುಮ್ ಅಜೀಜ್ ರವರು ಡಿಸೈನ್ ಮಾಡಿರುವ ಡ್ರೆಸ್ಗಳನ್ನು ಹಾಕಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮಕ್ಕಾಗಿ ಈ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ಫ್ಯಾಷನ್ ಡಿಸೈನರ್ ಬರ್ಕಾತ್ ಆಲಿ ಮತ್ತು ಅನುಪ್ರಸಾದ್ ರವರು ಫ್ಯಾಷನ್ ಶೋ ಆಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಈಗ ಜಸ್ಟ್ ಓಪನ್ ಆಗಿದೆ, ಹಾಗಾಗಿ ಬೈ ದ ವೇ ಇದು ವ್ಯಾಲೆಂಟೈನ್ಸ್ ಡೇ ಬಂತು. ಸೊ ನಾವು ಯೋಚನೆ ಮಾಡಿಬಿಟ್ಟು ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡೋಣ ವಿತ್ ಬ್ಯೂಟಿಫುಲ್ ಮಾಡೆಲ್ಸ್, ವಿತ್ ಬಿಗ್ ಕಸ್ಟಮರ್ಸ್ ಆ್ಯಂಡ್ ಆಲ್. ಸೊ ಹಂಗೋಸ್ಕರ ನಾವು ಇವತ್ತು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದ್ವಿ. ಫ್ಯಾಷನ್ ಶೋ ಆರ್ಗನೈಸ್ ಮಾಡೋದು ಆ್ಯಕ್ಚುಲಿ ಇವತ್ತು ವ್ಯಾಲೆಂಟೈನ್ಸ್ ಓನ್ಲಿ ಫಾರ್ ರೆಡ್ ಅಂತಲೇ ಅಲ್ಲ. ಸೊ ನಾವು ಯೋಚನೆ ಮಾಡಿದ್ವಿ ರೆಡ್, ಬ್ಲ್ಯಾಕ್, ಬ್ಲೂ ಆಲ್ ಆರ್ ದ ಬ್ಯೂಟಿಫುಲ್ ಕಲರ್ಸ್. ಸೊ ನಾವು ಹಾಗೋಸ್ಕರ ನಾವು ಎಲ್ಲ ಕಲರ್ಸ್ ಜೊತೆಲಿ ಮಾಡಿ ಇವತ್ತು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿಬಿಟ್ಟು ಈಗ ಸಕ್ಸಸ್ ಮಾಡಿದ್ವಿ. ಅದಕ್ಕೆ ನಮಸ್ಕಾರ, ನನ್ನ ಹೆಸರು ಅನುಪ್ರಸಾದ್, ನಾನು ಒಂದು ಮಾಡೆಲ್ಲು. ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಅನ್ನೋ ಒಂದು ಕಾರಣ ಇಟ್ಕೊಂಡು ಒಂದು ಫ್ಯಾಷನ್ ಶೋನ ಆರ್ಗನೈಸ್ ಮಾಡಿದ್ದೀವಿ. ಸ್ಟೈಲ್ ಸ್ಟ್ರಾಡ್ ಅನ್ನೋ ಗ್ರೂಪಿಂದ 9 ಮಾಡೆಲ್ಸ್ ನಾವು ಇವತ್ತು ಫ್ಯಾಷನ್ ಶೋನಲ್ಲಿ ವಾಕ್ ಮಾಡಿದ್ವಿ. ಇಲ್ಲಿ ಒಂದು ವುಡ್ ಸ್ಟ್ರೀಟ್ ಅನ್ನೋ ಒಂದು ಪ್ಲೇಸಲ್ಲಿ ಇರೋ ಎಮ್ರಾಲ್ಡ್ ಸ್ಟೋರ್ಸಲ್ಲಿ ಅಂಜುಮ್ ಅನ್ನೋ ಡಿಸೈನರಿಂದ ಡಿಸೈನ್ ಆಗಿರೋ ಡ್ರೆಸ್ಸಸ್ನ ನಾವು ಹಾಕ್ಕೊಂಡು ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಫ್ಯಾಷನ್ ಶೋನಲ್ಲಿ ವಾಕ್ ಮಾಡಿದ್ವಿ. ಸ್ಟೈಲ್ ಸ್ಟರ್ಡ್ ಗ್ರೂಪ್ನ 9 ಮಂದಿ ಮಾಡೆಲ್ಗಳು ಫ್ಯಾಷನ್ ಶೋದಲ್ಲಿ ವಾಕ್ ಮಾಡಿ ಎಲ್ಲರನ್ನ ಮನರಂಜಿಸಿದ್ದಾರೆ.